ಕಾರಿಗೆ ಖಾಸಗಿ ಬಸ್ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಪುಟ್ಟ ಮಕ್ಕಳು ಸಹಿತ ಚಾಲಕ ಅಪಾಯದಿಂದ ಪಾರಾಗಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಮಂಗಳೂರು ಕಡೆಯಿಂದ ಉಡುಪಿ ಕಡೆಗೆ ಹೋಗುತ್ತಿದ್ದ ಖಾಸಗಿ ತಡೆರಹಿತ ಬಸ್ ಮುಲ್ಕಿ ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ಚಾಲಕನ ನಿರ್ಲಕ್ಷ್ಯದ ಚಾಲನೆಯಿಂದ ಉಡುಪಿ ಕಡೆಗೆ ಹೋಗುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗಕ್ಕೆ ಹಾನಿಯಾಗಿದ್ದು, ಕಾರಿನಲ್ಲಿದ್ದ ಪುಟ್ಟ ಮಕ್ಕಳು ಸಹಿತ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದ ಇಬ್ಬರು ಚಾಲಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಎರಡೂ ವಾಹನಗಳನ್ನು ಸ್ಥಳದಿಂದ ತೆರವುಗೊಳಿಸಿದ್ದಾರೆ. ಕಾರು ಚಾಲಕ ಧೀರಜ್ ಶೆಟ್ಟಿ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಾಡಿ 2 ನಿಮಿಷ ಆದರೂ ಉಂಟಾದ ಡ್ಯಾಮೇಜ್ ಆಗ್ತದೆ ಗಾಡಿ ಮೇಲೆ ಒಂದು ಶಬ್ದ ಗೊತ್ತಾಗ್ತದೆ. ಏನು ಜವಾಬ್ದಾರಿ ಬಂದಾಗ ಬರ್ತದೆ. ರೂಪಾಯಿ ಬಸ್ ಅನ್ನೋದು ಮೂಲದಿಂದ ಮಾಮೂಲಿ ತಪ್ಪಿಯ ಬತ್ತು ಮುಂತಾದಿನ ಗಾಡಿ 2 ನಿಮಿಷ ಆದರೂ ಉಂಟಾದ ಡ್ಯಾಮೇಜ್ ಆಗ್ತದೆ ಗಾಡಿ ಮೇಲೆ ಒಂದು ಶಬ್ದ ಗೊತ್ತಾಗ್ತದೆ. ಏನು ಜವಾಬ್ದಾರಿ ಬಂದಾಗ ಬರ್ತದೆ. ರೂಪಾಯಿ ಬಸ್ ಅನ್ನೋದು ಮೂಲದಿಂದ ಮಾಮೂಲಿ